ತಾಂತ್ರಿಕ ಶಿಕ್ಷಣ ಪಡೆದು ಪ್ರತಿಷ್ಠಿತ ಕಂಪನಿಲೆಡು ಕೈನಿಲಿಕೆ ಸಂಬಳ ಪಡೆದು ಆರಾಮಾದ ಜೀವನ ಮಲ್ಪೊಡಾಯಿನ ಜವನಿಯೋರಿ ಪ್ರಧಾನಿಲಿನ ಆತ್ಮನಿರ್ಭರ್ ಭಾರತ್ ಯೋಜನೆದ ಪ್ರೇರಣೆರ್ದು ತನ್ನ ಸ್ವದೇಶಡೆ ದಾದಾಂಡಲ ಸ್ವ ಉದ್ಯೋಗ ಮಲ್ತದು ಬದುಕು ಕಟ್ಟದು ಆ ಮೂಲಕ ಬಾಕಿ ದಕ್ಲೆಗ್ಲ ಬೇಲೆ ಕೊರಿಯರೆ ದುಂಬು ಬರಡು ಬೇಲೆ ದಾದಾಂಡಲ ಆದುಪ್ಪಡು ಮಲ್ಪೊಡೆ ಪಂಪಿನ ಚಲದೊಟ್ಟುಗು ದುಂಬು ಬತ್ತಿನಾರು ವರುಣ್ ಶೇನವ ಕರಾವಳಿದ ಖಾದ್ಯಗು ಪುಗರ್ತೆ ಪಡೆದುಪ್ಪುನ ಕುಡ್ಲಡು ತಾಜಾ ಮೀನುಗು ಬಾರಿ ಬೇಡಿಕೆ ಉಂಡು ಈ ನಿಟ್ಟಿಡು ಸ್ವ ಉದ್ಯಮಗು ಮೀನು ಮಾರಾಟದ ಅಂಗಡಿಯೊಂಜೆನು ಸುರು ಮಲ್ತದು ಉದ್ದಿಮೆಡು ತೊಡಗಿಸಾವಂದೇರು ಕುಂಜತ್ಬೈಲ್ದ ನಿವಾಸಿಯಾದೊಪ್ಪುನ ವರುಣ್ ಶೇನವ ಸಹ್ಯಾದ್ರಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಡು ತಾಂತ್ರಿಕ ಶಿಕ್ಷಣ ಪಡೆದು ಬೊಕ್ಕ ಹೆದ್ದಾರಿ ಕಾಮಗಾರದ ಸಂಸ್ಥೆಡು ಬೇಲೆ ಮಲ್ತೇರು ಉನ್ನತ ಶಿಕ್ಷಣ ಪಡೆಯರೆ ಲಂಡನ್ಗೆ ಪೋದು ಅಲ್ಪ ಕಲ್ತದು ಕನ್ಸಲ್ಟಿಂಗ್ ಬೇಲೆ ಮಲ್ತದು ಕೋವಿಡ್ ಪೊರ್ತುಡು ಊರುಗು ಬತ್ತದು ಪಿರ ಲಂಡನ್ಗೆ ಪೋವಂದೆ ಊರುಡೆ ಇತ್ತೇರು ಈ ಪೊರ್ತು ಪ್ರಧಾನಿ ಮೋದಿಯರು ಲೆಪ್ಪುಕೊರ್ನ ಆತ್ಮನಿರ್ಭರ್ ಯೋಜನೆದ ಮಹತ್ವನು ತೆರೆಯೊಂದು ತಂಕ್ಲೆ ಊರುಡೆ ದಾದಾಂಡಲ ಸ್ವ ಉದ್ಯಮ ಮಲ್ಪೆರೆ ಇಚ್ಛಿಸಾದು ಐಟ್ಲ ಸ್ಥಳೀಯರಿನ ದೋಸ್ತಿಯಲ್ಲೆನ ಸಲಹೆಂದೆ ತೊಂಡೆರು ಬೇಲೆ ಓವಾಂಡಲ ದಾನೆ ಎನ್ನೊಂದು ಜವನರನ ಒಟ್ಟಿಗೆ ಒಟ್ಟು ಮಲ್ತದ ಕುಡ್ಲ ನಂತೂರು ಕೈತಲ್ದ ವಿಕರ್ಣ ಕಟ್ಟಿಡು ತಾಜಾ ಮೀನ್ದ ಅಂಗಡಿನ ಸುರು ಮಲ್ತೇರು ಇತ್ತೆ ಆನ್ಲೈನ್ ಮೂಲಕ ಇಲ್ಲೆಗು ಮೀನುಲೇನು ಸರಬರಾಜು ಮಲ್ತೊಂದು ಕೈನಿಲಿಕೆ ಬೇರ ಮಲ್ತೊಂದುಲ್ಲೇರು ಆತ್ಮನಿರ್ಭರ್ ಯೋಜನೆದಡಿಟ್ಟು ಯುವ ಜನಾಂಗ ಸ್ವ ಉದ್ಯಮ ಮಲ್ಪೆರೆ ಇತನೆಂಗನೆ ಕೇಂದ್ರ ಸರ್ಕಾರ ದಿಂಜಾ ಯೋಜನೆಲೆನ್ ರೂಪಿಸಾದಳು ಐಟ್ಲ ಸ್ಕಿಲ್ ಇಂಡಿಯಾ ಸ್ಟಾರ್ಟ್ ಆಫ್ ಮೇಕ್ ಇಂಡಿಯಾ ದಂಚಿನ ಯೋಜನೆ ಯುವ ಜನಕ್ಲೆನು ಉತ್ತೇಜಿಸಾದು ಸ್ವಾವಲಂಬಿ ಬದುಕನ್ನು ಕಟ್ಟುನರೆ ಪ್ರೇರೇಪಿಸಾವುದುಂಡು ಪನ್ಪಿನ ವರುಣ್ ಶೇನ್ ಅವರಿನ ಪಾತೆರ ಅಂದರೆ ನಾನು ಲಂಡನ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ಬಂದ ನಾನು ಅಲ್ಲಿ ಲಂಡನ್ನಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಮಾಸ್ಟರ್ಸ್ ಮಾಡ್ತಾಯಿದ್ದೆ. ಅದರ ನಂತರ ಮುಗಿಯೋ ಹೊತ್ತಿನಲ್ಲಿ ನನ್ನ ತಂದೆಗೆ ಸ್ವಲ್ಪ ಹುಷಾರಿಲ್ಲದೆ ನನಗೆ ಮುಗಿದ ತಕ್ಷಣ ಮಂಗಳೂರಿಗೆ ಬರಬೇಕಾಯಿತು. ಆನಂತರ ಇಲ್ಲಿ ಅಂದರೆ ನನಗೆ ಇಲ್ಲಿ ನಾನು ಕಲಿತ ವಿದ್ಯೆಗೆ ತಕ್ಕ ಒಂದು ಜಾಬ್ ಇಲ್ಲಿ ಏನು ಸಿಗಲಿಲ್ಲ. ಮತ್ತು ಇಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಹೋಗೋದ್ರಿಂದ ಹೊರಗಿನ ದೇಶ ಹೋಗಿ ಅಲ್ಲಿ ವಿದೇಶದಲ್ಲಿ ಏನಾದರೂ ಉದ್ಯೋಗ ಮಾಡೋದ್ರಿಂದ ನಮ್ಮದೇನಾದರೂ ಸ್ವಂತ ಮಾಡಬೇಕಂತ ಆಸೆ ಇತ್ತು. ಅದರ ನಂತರ ಲಾಕ್ಡೌನ್ ಬಂತು. ಲಾಕ್ಡೌನಲ್ಲಿ PWD ಈಗ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡಬೇಕಾದ್ರೆ ಬಿಲ್ಲಿಂಗ್ ಆಗುವಾಗ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಅದು ಬೇಡ, ಬೇರೆ ಏನಾದರೂ ಮಾಡುವ, ನಮ್ಮವರನ್ನೇ ಸ್ವಲ್ಪ ಕೆಲಸಕ್ಕೆ ತಗೊಳ್ಳುವ, ನಮ್ಮವರನ್ನೇ ಸ್ವಲ್ಪ ಒಳ್ಳೆಯ ಅವಕಾಶ ಕೊಟ್ಟು ಅವರನ್ನು ಎಲ್ರಿಗೊಂದು ಜಾಬ್ ಕೊಟ್ಟಾಗ ಕೂಡ ಆಗ್ತದೆ, ನಾವು ಕೂಡ ಏನಾದರೂ ಇಲ್ಲೇ ಮಾಡುವಾಗ ಆಗ್ತದೆ. ಈ ಐಡಿಯಾ ಬರುವಾಗ ಫಸ್ಟ್ ನನ್ನ ತಲೆಗೆ ಬಂದದ್ದು ಏನಂದರೆ ಮಂಗಳೂರು ಅಂದರೆ ಫೇಮಸ್ ಮೀನಿಗೆ, ಒಂದು ಮೀನಿದ ಅಂಗಡಿ ಸ್ಟಾರ್ಟ್ ಮಾಡುವ, ಫ್ರೆಶ್ ಮೀನಲ್ಲಿ ಎಲ್ರಿಗೂ ಪ್ರೊವೈಡ್ ಮಾಡುವ ಐಡಿಯಾ ಮಾಡುವ ಅಂತ. ಆಗ ನಾನು ನನ್ನ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಕೇಳಿದೆ. ಕೆಲವರು ಹೇಳಿದರು, ನೀನು ಅಲ್ಲಿಂದ ಕಲಿತು ಬಂದು ಯಾಕೆ ಇಲ್ಲಿ ಮೀನಿದ ವ್ಯಾಪಾರ ಮಾಡ್ತೀವಿ. ಕೆಲವರು ಮಾತ್ರ ಸಪೋರ್ಟ್ ಮಾಡಿದ್ರು. ಕೆಲವರು ಇದು ಉದ್ಯಮ ಯಾವುದಾದ್ರೂ ಇರಲಿ, ಕಷ್ಟಪಟ್ಟು ದುಡಿಯೋದ್ರಲ್ಲಿ ತಪ್ಪಿಲ್ಲ, ಯಾರಿಗೆ ಡೋಂಗಿ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡ್ತಾಯಿದ್ದಿ, ನಿನ್ನ ಸ್ವಂತ ವ್ಯಾಪಾರ ಮಾಡ್ತಾಯಿದ್ದಿ, ಮಾಡು ಅಂತ. ಆಗ ನನ್ನ ತುಂಬ ಆತ್ಮೀಯರೆಲ್ಲರೂ ಹಿರಿಯರೆಲ್ಲ ಸಪೋರ್ಟ್ ಮಾಡಿದರು. ಅದರ ನಂತರ ಮೀನಿದ ಅಂಗಡಿ ಮಾಡುವಂತ ಹೋದೆ. ನನ್ನೊಂದು ತಮ್ಮ ಕೂಡ ಅವರಲ್ಲಿ ನನ್ನದೊಂದು ಕ್ಲೋಸ್ ಫ್ರೆಂಡ್ ತಮ್ಮನಾಗಿರುವವರು ಕೂಡ ಒಂದು ಮಾಡ್ತಿದ್ರು, ಅವರೊಟ್ಟಿಗೆ ಕೇಳಿದೆ. ಮತ್ತು ನಮ್ಮ ಹಿರಿಯರು ಅಜಿತ್ ಕುಮಾರ್ ಅಂತಿದ್ದಾರೆ, ಅವರೊಟ್ಟಿಗೆ ಕೇಳಿದೆ. ಮತ್ತು ಒಂದು ಲೋಕೇಶ್ ಅಂತ ಅವರು ಇದು ಮೊಗವೀರದ್ದು ಒಂದು ಹಿರಿಯರು, ಅವರೊಟ್ಟಿಗೆ ಕೂಡ ಹೋಗಿ ಮಾತಾಡಿದೆ. ಎಲ್ಲರೂ ಸಪೋರ್ಟ್ ಮಾಡಿದರು, ಹೇಳಿದ್ದು ನೀವು ಮಾಡು, ನಾವಿದ್ದೇವೆ ಅಂತ ಹೇಳಿದರು. ಆಗ ಸ್ವಲ್ಪ ಧೈರ್ಯ ಬಂತು. ನಂತರ ಮೊದಲ ತಲೆಗೆ ಇದು ಕೂಡ ಬಂತು, ಸ್ವಂತ ಉದ್ಯಮ ಎಲ್ರಿಗೆ ಜಾಬ್ ಕೊಟ್ಟ ಎಲ್ಲೆಲ್ಲಿ ಹೋಗಿ ಇದು ನಮ್ಮ ಸ್ವಂತ ಉದ್ಯಮ ಮತ್ತೆ ಬೆಳಿಬಹುದಲ್ಲ. ಈಗ ಮೀನ್ದಂಗಡಿ ಸ್ಟಾರ್ಟ್ ಮಾಡಿ ಇನ್ನು ನಾಳೆ ನಮ್ಮದೇ ಸ್ವಂತ ಬೋಟ್, ಇಲ್ಲಾದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮದು ಇಂಟರ್ನ್ಯಾಷನಲ್ ರಿಲೇಷನ್ಸ್, ನಂದು
ಕಲ್ತವ್ ನಾನು ಲಂಡನ್ನಲ್ಲಿ ಕಲಿಯುವಾಗ ನಮ್ಮದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ ಇದ್ದವರು, ಅವರೊಟ್ಟಿಗೆ ಕನೆಕ್ಟ್ ಮಾಡಿ ನಾಳೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಅದಕ್ಕೆ ಸ್ಟಾರ್ಟಿಂಗ್ ಬೇಸಾಗಿ ಇದನ್ನೊಂದು ಸ್ಟಾರ್ಟ್ ಮಾಡಿಸಿದ್ದು. ಮತ್ತು ನನ್ನ ಈಗ ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಲೇಟ್ ಆಗುತ್ತೆ. ಆದರೆ ನನ್ನ ಫ್ರೆಂಡ್ಸ್ ನಮ್ಮ ಹಿರಿಯರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೆ ತುಂಬ ಥ್ಯಾಂಕ್ಸ್. ನಾನು ಈಗ ಆತ್ಮನಿರ್ಭರ್ ಭಾರತ ಬಗ್ಗೆ ಏನು ಹೇಳೋದಂದರೆ, ಮೋದಿಯವರು ಈಗ ಇಂಥ ಸ್ಟಾರ್ಟಪ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಬ್ಯಾಂಕ್ಗಳಲ್ಲಿ ಲೋನ್ ಕೂಡ ಸಿಗ್ತಾ ಇದೆ. ಅದಲ್ಲದೆ ಸ್ಕಿಲ್ ಇಂಡಿಯಾ ಕೂಡ ಇದೆ, ಅದರಲ್ಲಿ ಕೂಡ ಟ್ರೈನ್ ಮಾಡ್ತಾರೆ. ಮತ್ತು ತುಂಬ ಕಂಪನೀಸ್ ಸೆಕ್ಟರ್ಗಳಿಗೆ ಅವ್ರದ್ದೇ ಸಬ್ಸಿಡೀಸ್ ಇದೆ. ಇದೊಂದು ಯೂತಿಗೆ ಒಂದು ಲೆಸನ್ ಏನಂದರೆ, ಬೇರೆ ವಿದೇಶಕ್ಕೆ ಹೋಗಿ ಇದು ಕೆಲಸ ಮಾಡೋದ್ರಿಂದ ನಮ್ಮ ಆಸ್ಪಾಸ್ನಲ್ಲಿ ಏನೊಂದು ಒಳ್ಳೆಯ ವಿಷಯ ಇದೆ, ಅದರಲ್ಲಿ ನಾವು ಏನು ಯೂಸ್ ಮಾಡಿ ಅದನ್ನು ಎಲ್ಲಿಗೆ ಚಾನಲೈಸ್ ಮಾಡಿ ಅದನ್ನೊಂದು ಕರೆಕ್ಟ್ ಡೈರೆಕ್ಷನಿಗೆ ತಗೊಂಡು ಹೋದರೆ ನಮ್ಮ ದೇಶದಲ್ಲಿ ನಾವು ತುಂಬ ಮೇಲಕ್ಕೆ ಹೋಗ್ಬೋದು. ಎಲ್ಲಿ ಕೂಡ ದೂರ ಹೋಗಿ ಕೆಲಸ ಮಾಡಬೇಕಂತಲೇ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದರಿಂದ ಇಂಥದ್ದೊಂದು ಕೆಲಸ ಮಾಡೋದ್ರಿಂದ ನಮ್ಮವ್ರಿಗೆ ಕೂಡ ನಾವು ಜಾಬ್ ಕೊಡ್ಬೋದು. ಜಾಬ್ ಕೂಡ ಜನ್ರೇಟ್ ಆಗ್ತದೆ, ನಮ್ಮ ಇಕಾನಮಿ ನಮ್ಮ ದೇಶದಲ್ಲೇ ಇರುತ್ತೆ. ಮತ್ತು ಇನ್ನೊಂದು ವಿಷಯ ಅಂದರೆ, ಆದಷ್ಟು ನಮ್ಮ ಪ್ರಾಡಕ್ಟ್ಸ್ಗಳಿಗೆ, ನಮ್ಮ ಊರಲ್ಲಿ ಬೆಳೆಯೋ ಪ್ರಾಡಕ್ಟ್ಸ್ಗಳಿಗೆ ನಾವೇ ಒಂದು ಮಾರ್ಕೆಟಿಂಗ್ ಮಾಡಿದಾಗ ಆಗ್ತದೆ. ಈ ಬಗೆಟ್ ಅನುಪ್ರಾಯರ್ಲ ಇಂಚ ತೆರಿಪಾದರು. ವರುಣ್ ಅವರು ವಿದ್ಯಾಭ್ಯಾಸ ಮುಗಿಸಿ ವಿದೇಶದಿಂದ ಊರಿಗೆ ಬಂದರು ಲಾಕ್ಡೌನ್ ಸಮಯದಲ್ಲಿ. ಆಗ ಇವರು ಮೋದಿ ಅವ್ರದ್ದು ಆತ್ಮನಿರ್ಭರ್ ಯೋಜನೆಯನ್ನು ನೋಡಿ ಈಗ ಮೀನ್ದು ಶಾಪ್ ಹಾಕಿದ್ದಾರೆ. ಹಾಗೆ ನಾವೆಲ್ಲ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡ್ತಾಯಿದ್ವಿ. ಒಳ್ಳೆ ಬಿಸ್ನೆಸ್ ಎಲ್ಲ ಒಳ್ಳೆ ಉಂಟು ಈಗ. ಕೋವಿಡ್ ಬೊಕ್ಕ ವಿದೇಶಡು ಬೇಲೆ ಕಡೆಯೊಂದು ಊರುಡು ಉಲ್ಲೇರು. ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತದಡಿಟು ಚವನೆರೆನು ಸ್ವ ಉದ್ಯೋಗ ತರಬೇತಿ ಸಬ್ಸಿಡಿ ಒಟ್ಟಿಗೆ ದಿಂಜಾ ಸಗಾಯನ ಮಲ್ತೊಂದು ನಾವು ಶ್ಲಾಘನೀಯ ಪಂಡದ ಗ್ರಾಹಕರು ಜುಲೆಟ್ ತೆರಿಪಾದರು. ಕೆಲವರು ಮನೆಯಲ್ಲಿ ಈಗ ಲಾಕ್ಡೌನ್ ನಂತರ ಕೆಲಸವನ್ನು ಕಳೆದುಕೊಂಡು ಮನೆಯಲ್ಲಿ ಇರ್ತಾರೆ. ಅದಕ್ಕೆ ಕೇಂದ್ರ ಸರ್ಕಾರವು ಸಬ್ಸಿಡಿ ದರದಲ್ಲಿ ಯೋಜನೆಯನ್ನು ರೂಪಿತಗೊಳಿಸಿದೆ. ಆದುದರಿಂದ ಯುವಕರು ಯುವತಿಯರು ವಿದೇಶದಲ್ಲಿದ್ದವರು ಕೆಲಸ ಕಳೆದುಕೊಂಡವರು ಈ ಉದ್ಯೋಗದಲ್ಲಿ ಪಾಲ್ಗೊಳ್ಬೇಕೆಂದು ನನ್ನ ಪ್ರಾರ್ಥನೆ. ಸರ್ಕಾರವು ಈಗ ಸಬ್ಸಿಡಿ ದರದಲ್ಲಿ ನಮಗೆ ಸಹಾಯಧನವನ್ನು ಒದಗಿಸಿಕೊಳ್ತದೆ. ಅದಕ್ಕೆ ಯುವತಿಯರು ಯಾರೇ ಕೆಲಸ ಕಳೆದುಕೊಂಡವರು ವಿದೇಶದಲ್ಲಿದ್ದವರು ಹೀಗೆ ಎಲ್ಲ ಹಿಂದೆ ಬಳ್ತಾರೆ ಕೆಲಸ ಇಲ್ಲದೆ, ಅವರೆಲ್ಲರೂ ಈ ಯೋಜನೆಯಲ್ಲಿ ಪಾಲ್ಗೊಂಡು ಈ ಥರದ ಯೋಜನೆ ಯಾವುದೇ ಥರದ ಮೀನು ಅದು ಯಾವುದೇ ಥರದ ಯೋಜನೆಯನ್ನು ಸರ್ಕಾರವು ಕೈಗೊಂಡಿದೆ.